ಮಂಗಳೂರು ನಗರ ಪಾಲಿಕೆಯ ಮಾಜಿ ಉಪಮೇಯರ್ ಆಗಿದ್ದು ಇತ್ತೀಚೆಗೆ ನಿಧನರಾದ ಮೊಹಮ್ಮದ್ ಕುಂಜತ್ತಬೈಲ್ ಸ್ಮರಣಾರ್ಥ ಸಮಾನ ಮನಸ್ಕ ಸಂಘಟನೆಗಳಿಂದ ನುಡಿನಮನ ಕಾರ್ಯಕ್ರಮವು ಮಲ್ಲಿಕಟ್ಟೆಯ ಲಯನ್ಸ್ ಕ್ಲಬ್ನಲ್ಲಿ ನಡೆಯಿತು. ಅಸಮಾನತೆ ವಿರುದ್ಧ ಧ್ವನಿಯನ್ನು ಎತ್ತಿ ಸಮಾನತೆ, ಸಹಬಾಳ್ವೆ, ಸೌಹಾರ್ದತೆಗೆ ಒತ್ತು ನೀಡುತ್ತಿದ್ದ ಅಪರೂಪದ ರಾಜಕಾರಣಿ ಮೊಹಮ್ಮದ್ ಕುಂಜತ್ತಬೈಲ್ ಹೊಸ ಪೀಳಿಗೆಗೆ ದಾರಿದೀಪ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಮಾಜಿ ಸಚಿವ ಬಿ ರಮಾನಾಥ ರೈ ಹೇಳಿದರು. ತೊಡಗಿಸಿಕೊಂಡಂತವರು ಅನೇಕ ಸಂಘಟನೆಗಳ ಜೊತೆ ತನ್ನನ್ನು ತೊಡಗಿಸಿಕೊಂಡು ಜಾತ್ಯತೀತ ನಿಲುವನ್ನು ಇಟ್ಕೊಂಡು ಸಮಾನ ಮನಸ್ಕ ಸಂಘಟನೆ ಜೊತೆ ಕೂಡ ತನ್ನನ್ನು ಗುರುತಿಸಿಕೊಂಡು ಸಾಮರಸ್ಯಕ್ಕೆ ಶಕ್ತಿ ಕೊಡ್ತಕ್ಕಂಥ ಸಮಾನ ಮನಸ್ಕರ ಕಾರ್ಯಕ್ರಮದಲ್ಲಿ ತನ್ನನ್ನು ಹೆಚ್ಚು ತೊಡಗಿಸಿಕೊಂಡಂಥದ್ದು ಮೊಹಮ್ಮದ್ ಕುಂಜತ್ತಬೈಲ್ ಅವರು ನಾವು ಅವ್ರು ಕಂಡಿದ್ದೇವೆ. ಬಹುಶಃ ನಮ್ಮ ನಿಲುವುಗಳು ಮತ್ತು ಕುಂಜತ್ತಬೈಲ್ ನಿಲುವುಗಳು ತುಂಬ ಸಾಮೀಪ್ಯ ಇತ್ತು. ಅದಕ್ಕಾಗಿ ನಮಗೆ ಅವರ ಬಾಂಧವ್ಯ ಇತ್ತು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಕುಮಾರ್, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿಯವರು ಮಾತನಾಡಿ ಅವರ ಕಾರ್ಯವೈಖರಿಯ ಬಗೆಗೆ ಬಣ್ಣಿಸಿದರು. ಸಮಾನ ಮನಸ್ಕ ಸಂಘಟನೆಗಳಿಗೆ ಒಂದು ಶಕ್ತಿಯಾಗಿ ಅವರು ಬೆಳೆದಿದ್ದರು. ಮಹಾನಗರ ಪಾಲಿಕೆಯ ಸದಸ್ಯರಾಗಿ 3 ಬಾರಿ ಮತ್ತು ಅದರಲ್ಲಿ ಉಪಮಹಾಪೌರರಾಗಿ ಕೂಡ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ. ನನಗೆ ಅವರ ಆತ್ಮೀಯ ಒಡನಾಟ ಸುಮಾರು 8 ವರ್ಷಗಳಿಂದ. ಅವರು ಕಾಂಗ್ರೆಸ್ನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಬಹಳಷ್ಟು ನಿಷ್ಪಕ್ಷಪಾತವಾಗಿ ಮತ್ತು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ತನ್ನ ದಿನಚರಿ ಅಂತ ಹೇಳ್ಬೋದು, ಯಾವಾಗ ನಾವು ಕಾಂಗ್ರೆಸ್ ಕಚೇರಿಗೆ ನಾನು ಬರುವಾಗಲೂ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತು ಮಾತನಾಡ್ತಾ ಇರ್ತಾರೆ. ಅವರು ಕಾಂಗ್ರೆಸ್ ಕಚೇರಿಗೆ ಬರದೆ ಅವರ ದಿನಚರಿಯೇ ಇರಲಿಲ್ಲ. ಅಲ್ಲಿ ಬಂದು ಅವರ ಸ್ನೇಹಿತರೊಂದಿಗೆಲ್ಲ ಮಾತನಾಡಿಕೊಂಡು ಒಬ್ಬ ಮೇಧಾವಿ. ಅನೇಕ ಮೊಹಮ್ಮದ್ ಕುಂಜತ್ತಬೈಲ್ ರವರ ಹೆಸರು, ಅವರ ಹೆಸರಿನ ಹಿಂದೆ ಇರುವುದು ಅವರ ಊರಿನ ಹೆಸರು. ಕುಂಜತ್ತಬೈಲ್ ಎನ್ನುವಂತಹ ಹೆಸರು ಅದು ಎಲ್ಲರ ಹೆಸರಿನಲ್ಲಿ ಅದು ಇರುವುದಿಲ್ಲ. ಅವರ ಜಾತಿ ಮತ್ತೊಂದು ಇರ್ತದೆ, ಆದರೆ ಅವರ ಹೆಸರಲ್ಲಿರುವುದು ಅವರ ಊರಿನ ಹೆಸರು. ನಿಜವಾಗಿ ಕೂಡ ಅವರ ಜೀವನದಲ್ಲಿ ಅವರು ಯಾವ ರೀತಿ ಪ್ರಾಮಾಣಿಕವಾಗಿ ಆದರ್ಶ ವ್ಯಕ್ತಿಯಾಗಿದ್ರು, ಅದರಲ್ಲಿ ಕೂಡ ಒಬ್ಬ ಹೈಂದದ ನಾಯಕ ಆಗಿದ್ರು. ನಾನು ಈ ಗೇರು ನಿಗಮದ ಅಧ್ಯಕ್ಷ ನಂತರ ನನ್ನ ಕಚೇರಿಗೆ ಅವರೆಲ್ಲ ಹಿಂದುಳಿದವರು ಬಂದರು, ನನಗೆ ಸನ್ಮಾನ ಮಾಡಿದರು. ಕೇಳಿದೆ, ಯಾಕೆ ನೀವು ಒಬ್ಬರು ಹಿಂದುಳಿದ ವರ್ಗದವರಾಗಿ ಒಂದು ಸಣ್ಣ ಕುಟುಂಬದಿಂದ ಬಂದು ಆಗಿದ್ದೀರಿ, ನಮಗೆ ಅಭಿಮಾನ ಅಂತ ಅವರ ಹಿಂದುಳಿದವರೆಲ್ಲ ಬಂದು ಮಾಡಿದರು. ಆಗ ನನಗೆ ಆಯಿತು, ನಿಜವಾಗಿ ಕೂಡ ಒಬ್ಬರ ಹತ್ರ ನಮಗೆ ನಿಮ್ಮ ಹತ್ರ ಸಹೋದರಿ ಪ್ರೀತಿ ಮಮತಕ್ಕ ಅಂತ ಹೇಳುವಂಥ ಆ ಭಾವನೆ ಎಲ್ಲರಿಗೂ ಕೂಡ ಅದು ಬರುವುದಿಲ್ಲ. ಆದರೆ ನಿಜವಾಗಿ ಕೂಡ ಅಂತ ಒಬ್ಬರು ಸಹೃದಯಿ ಪ್ರಾಮಾಣಿಕ ವ್ಯಕ್ತಿತ್ವ. ಅವರ ಮನೆಗೆ ಮೊನ್ನೆ ಹೋದಾಗ ನಿಜವಾಗಿ ಅವರ ತಮ್ಮ ಎದುರಿಗಿದ್ದಾರೆ, ಅವರ ತಮ್ಮನ ಹೆಂಡತಿ. ನಿಜವಾಗಿ ಒಂದು ಮನೆಯಲ್ಲಿ ನಾವು ನೋಡ್ತೇವೆ ಅಷ್ಟೊಂದು ಪ್ರೀತಿ ವಿಶ್ವಾಸಗಳು ಇರುವುದಿಲ್ಲ. ತನ್ನ ತಮ್ಮನಿಗಾಗಿಯೇ ಅವರು ಬಹಳಷ್ಟು ತನ್ನ ಜೀವನದಲ್ಲಿ ತನಗೆ ಎಷ್ಟೊಂದು ನೋವು ಬಂದರೂ ಕೂಡ. ಮಾಜಿ ಶಾಸಕ ಜೆಆರ್ ಲೋಬೋ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ದಲಿತ ಮುಖಂಡ ಎಂ ದೇವದಾಸ್, ಸಾಮರಸ್ಯ ವೇದಿಕೆಯ ಮಂಜುಳಾ ನಾಯಕ್, ಸೇಂಟ್ ತೆರೇಸಾ ವಿಚಾರ ವೇದಿಕೆಯ ಪ್ರಮುಖರಾದ ರಾಯ್ ಕ್ಯಾಸ್ತಲಿನೋ, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು, ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸ್ಟ್ಯಾನಿ ಆಲ್ವರಿಸ್, ವಿವಿಧ ಪಕ್ಷ ಹಾಗೂ ಸಂಘಟನೆಗಳ ಮುಖಂಡರಾದ ವಿ ಕುಕ್ಯಾನ್, ದಯಾನಂದ ಶೆಟ್ಟಿ, ಸಂತೋಷ್ ಬಜಾಲ್, ಎಂಎಸ್ ಮೊಹಮ್ಮದ್, ಅನಿಲ್ ಕುಮಾರ್, ಪ್ರವೀಣ್ ಚಂದ್ರ ಆಳ್ವಾ, ಅಪ್ಪಿ ಮತ್ತಿತರರು ಉಪಸ್ಥಿತರಿದ್ದು ನುಡಿನಮನ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it,
and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.